ದುಃಖಕ್ಕೆ ಸಾನ್ಯಾರೋ ವಿಕಲನಾಗಿ ಕೆಡಬ್ಯಾಡ ಮನೂಜ ರುಕ್ಮಿಣಿಯರಸ ಪುರಂದರ ವಿಠಲ ರುಕ್ಮಿಣಿಯರಸ ಪುರಂದರ ವಿಠಲ ಸುಖ ದುಃಖ ಮಾಡಿಸುವನೋ ಕಾಣೋ
ನಮ್ಮ ಹೊನ್ನಾಳಿ ಇಡೀ ಉಳ್ಳಾಲ ಭಾಗದ ಬೇಸಿದ ಒಂದು ಅನ್ಯಾರು ಅದನ್ನ ಗೊಪ್ಪನ ಕಾಲದಿಂದಲ ಇಡೀ ಊರಿನ ಮಾತ್ರ ಪರಿಸರದ ಜನತೆಗೆ ಈ ಭಾಗದ ಏನು ಕಷ್ಟಗಳಿಲ್ಲ ಏನು ತೊಂದರೆಗಳಿಲ್ಲ ಅವತ್ತಿನ ಧಾರ್ಮಿಕವಾದ ಸಾಮಾಜಿಕವಾದ ನಮ್ಮ ಕೆಲಸಗಳಿಗೆ ಪೂರ್ತಿ ಸಹಕಾರ ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಗತವೇದ ಸಂಘದ ಜವಾಬ್ದಾರಿಯಿಂದ ತಂದು ಐದನೇ ಕೊಲೆಪಾವನ ಕೆಲಸದಿಂದ ಮಲ್ದೇರು ಇದಾದ ಶೇಖರಣೆ ಕಾರಣ ಸಂಪತ್ತಿ ಈ ಉಲ್ಲಾಸದ ಭಾಗ ನೀರಿನ ಮರಕರೆ ನನ್ನ ಸೇಮೆಯಾದಂಥ ಅದನ್ನ ವ್ಯಕ್ತಿತ್ವ ಅಂತಾನೆ ಇವರೆಲ್ಲ ನಿಜವಾದ ನನ್ನ ಉದ್ಯಮ ನಾನು ಯಶಸ್ವಿ ಆಗ್ತಾರ ಐದು ತಿರುವಾಡು ಭಾರಿ ಪರಿಶ್ರಮ ಮೇಲೆ ಹೆಚ್ಚಿರ್ತದೆ. ಅವನ್ನ ರಾತ್ರಿ 2 ಗಂಟೆಗೆ ಗುಣಗದ 6 ಬಾರಿಗೆ ಸಿಗುತ್ತೇವೆ. ಅದನ್ನ ಪರಿಶ್ರಮ ಮಾತ್ರ ಅವರನ್ನ ಮೊಡತಿಗೆ ಗೊತ್ತು ಏತು ಕಷ್ಟ ಉಂಟು ಏತು ಪರಿಶ್ರಮ ಕಾರಣದಲ್ಲಿ ದಿನ ನಮ್ಮ ಒಂಜಿ 7 ದಿನದ ಭಜನೆ ಉಂಟು. ನಂಗೆ 1 ಗಂಟೆ ನಿದ್ರೆ ಹೆಚ್ಚು ಕಡಿಮೆ ನನಗೆ ನಮಗೆ ಮಾತ್ರೆಗಳಿಗೆ ಗಿರಿಯಾದ ನಾನು ದಿನವೂ 2 ಗಂಟೆ ರಾತ್ರಿಗೆ ಮಾರ್ಕೆಟ್ ದುಡ್ಡು ನಮ್ಮ ಕೂಡ ಭಾರಿ ಗಾಢ ನಿದ್ರೆ ದಿನನಿತ್ಯ 2 ಗಂಟೆ ನನಗೆ ದಿವಸವನ್ನು ಬರ್ತಾರೆ ಆಟದ 2 ಗಂಟೆ ರಾತ್ರಿಗೆ ಕೊಟ್ಟು ಗಾಂಡೆ ಈ ಕೊಡ್ಸುಟ್ಟು ದೀಪಗಳನ್ನು ಕೊಟ್ಟು ನಾನು ಭಾರಿ ಪ್ರೀತಿ ಒಂದು ಕಾರ್ಯಕ್ರಮ ಹೋಯಿತು. ಭಾರಿ ವರ್ಷ ಕೋಟಿ ಮಂಟನ ಶೇಖರನ್ನ ಎಲ್ಲರ ಮುಂಚೆನೆ ದೊಡ್ಡ ಮನಸ್ಸಿದ್ದಾರೆ ನಮ್ಮ ಗುರುತಿನಾಗನೇ ಗೊತ್ತಾಗ ಆದರ್ಶ ಈ ಜೀವನ ನಡೆಸ್ತಾರೆ. ನಮ್ಮ ಮಂದಿರದ ಪರವಾಗಿ ನಮ್ಮ ಮಾತಿನ ಪರವಾಗಿ ಅತ್ಯಂತ ಪ್ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದ ದಿನಕ್ಕೆ ಮುಂಚೆಲ್ಲ ಈ ಕುಟುಂಬ ಸಮೇತ ಮಾತೆಲ್ಲ ಮಂದಿರದ ಬೆಳವಣಿಗೆ ಕೆಲಸ ಮಾಡ್ತೀನಿ. ನಮ್ಮ ವಸಂತರಾವ್ ನಮ್ಮ ಮದುವೆ ಕೊಟ್ಟ ಮರ್ನಾಲ್ 2 ಜನ ದುಬೈ ಅಸಲು ಇವಾಗ ದುಬೈ ಬಂದಿದ್ದೆ ಸಿಂಗಾಪುರ ಎಡ್ಡೆ ಉದ್ಯಮಿ ಅನ್ನೋದ ಅದು ಎಡ್ಡೆ ಭಜನೆ ಮನ್ಪನ ಅಂತ ಗೊತ್ತಿದ್ದ ಮಟ್ಟಿಗೆ ಕೊಪ್ಪಳ ಭಜನೆ ಭಾರಿ ವಿಷಯ ಮಗೆಲ್ಲ ಅಂಚೆನೆ ಸಿಂಗಾಪುರದ ಭಜನೆ ಮೊನ್ನೆ ಯಾವ ಕಾರ್ಯಕ್ರಮ ಪ್ರಾರಂಭ ನಿರಂತರ 1 ನಿಮಿಷ ಕೃಷ್ಣ ಭಕ್ತ
ಕಾರ್ಯಕ್ರಮದ ನಮ್ಮ ಮಾತೃಭೂಮಿಗೆ ಸ್ವಾಗತ ಹಾಗೆ ನಮ್ಮ ಮಾಲಾಜಿ ಮತ್ತು ಈಶ್ವರ್ ಮಂದಿರದ ಶಾಸಕ ಸದಸ್ಯರನ್ನ ನಿರಂತರವಾಗಿ ಮಂದಿರದ ಬೆಳವಣಿಗೆ ಕಾರ್ಯಕ್ರಮದ ಕಾರಣಕರ್ತೆ ಯುವಕರಿಂದ ರಿಮೈಂಡ್ ಅಧಿಕಾರ ವೈನಿ ಆಗಿ ಧಾರ್ಮಿಕ ದರ್ಶನಾರ್ಥರಿಗೆ ಶಕ್ತಿ ನನ್ನ ಮಾತನ್ನು ಬಾರಿ ಪ್ರೀತಿದ ಯುವಕರ ಬಂದ ಅವಿತ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಗೆ ಸ್ವಾಗತ ಮತ್ತು ನಾಗೇಶ್ ಪ್ರಚಾರ ಭಗವಂತನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಗವಂತನ ಸಾಮೀಪ್ಯವನ್ನು ಗಳಿಸಲಿಕ್ಕೆ ಭಜನೆ ಬಹಳ ಸುಲಭವಾದ ಒಂದು ಮಾಧ್ಯಮ ಎನ್ನುವುದನ್ನು ಅನೇಕ ಪ್ರಾಜ್ಞರು ನಮಗೆ ತಿಳಿಸಿದ್ದಾರೆ. ದ್ವಾಪರ ಯುಗದಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಮುಂದಿನ ಕಲಿಯುಗದಲ್ಲಿ ನಾವೆಲ್ಲರೂ ಯಾವ ರೀತಿ ಜೀವನವನ್ನು ಮಾಡಬೇಕು, ಭಗವಂತನ ಸಾಕ್ಷಾತ್ಕೋಸ್ಕರ ನಾವು ಯಾವ ಮಾರ್ಗವನ್ನು ಅನುಸರಿಸಬೇಕು, ಆಧ್ಯಾತ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಭಗವಂತ ಭಗವದ್ಗೀತೆಯಲ್ಲಿ ನೀಡಿದ್ದನ್ನು ನಾವೆಲ್ಲ ಗಮನಿಸ್ಬೋದು. ಈ ಒಂದು ಅಂಶವನ್ನು ಗಮನಿಸಿದಾಗ ಇವತ್ತು ಕೃಷ್ಣನ ಸನ್ನಿಧಿಯಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಉದ್ದೀಪನಗೊಳಿಸೋಸ್ಕರ ಬಾಲಕೃಷ್ಣ ಮಂದಿರ ರಜತ ಸಂಭ್ರಮದ ಒಂದು ಉತ್ಸವದ ಸಂದರ್ಭದಲ್ಲಿ ಅಖಂಡ ಭಜನೆಯ ಸಪ್ತಾಹದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ದಾಸರು ಬಹಳ ಸುಂದರವಾಗಿ ಹೇಳಿದ್ದಾರೆ. ನರಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎನ್ನುವಂಥ ದಾಸರ ಪದಗಳು ಏನಿದೆ ಆ ಪದಗಳಿಗೆ ಅರ್ಥ ಕೊಡುವ ರೀತಿಯಲ್ಲಿ ಬಾಲಕೃಷ್ಣ ಮಂದಿರದ ಎಲ್ಲ ಕಾರ್ಯಕರ್ತರು ಇವತ್ತು ಅಖಂಡವಾಗಿ 7 ದಿವಸ ಭಜನ ಸಂಕೀರ್ತವನ್ನು ನಡೆಸುವುದರ ಮುಖಾಂತರ ಭಗವಂತನನ್ನು ಸಾಕ್ಷಾತ್ಕಾರಗೊಳಿಸುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಒಂದು ಭಾಗವಹಿಸಿ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಭಜನ ಸಂಕೀರ್ತನೆ ಎನ್ನುವಂಥದ್ದು ಇದು ನಿತ್ಯ ನಿರಂತರ ಮೊಳಗಳಿ. ಆ ಮೂಲಕ ನಮ್ಮನ್ನೆಲ್ಲ ಆಧ್ಯಾತ್ಮಿಕ ಚಿಂತನೆಯ ಕಡೆಗೆ ನಮ್ಮನ್ನೆಲ್ಲ ಭಗವಂತ ಕೊಂಡೋಗಲಿ ಎನ್ನುವ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೆ.
ಭಜನೆಯ ಒಂದು ಸಪ್ತಾಹ ನಡೀತಾ ಇದೆ. ಅದಕ್ಕೆ ನಮ್ಮ ಎಲ್ಲರ ಶುಭ ಹಾರೈಕೆಗಳೊಂದಿಗೆ ನಾನು ಮತ್ತು ಹರ್ಷಿತಾ ಮತ್ತು ಶಿಶಿರ್ ಕುಮಾರ್ ಕಡೆಯಿಂದ ನಿಮಗೆಲ್ಲರಿಗೂ ಶುಭ ಹಾರೈಕೆಗಳು. ಎಲ್ಲರೂ ತಪ್ಪದೆ ಇದನ್ನು ಅಟೆಂಡ್ ಮಾಡಬೇಕು ಅಂತ ಕೇಳ್ಕೊಳ್ತೇವೆ.